ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಕುಲಶೇಖರ ಮಂಗಳೂರು ಒಕ್ಕೂಟದಿಂದ 2018-19ನೇ ಸಾಲಿನಲ್ಲಿ ರೂಪಾಯಿ 580.42 ಕೋಟಿಗಳನ್ನು ಸಂಘಗಳಿಗೆ ಹೈನುಗಾರಿಕೆ ಉತ್ತೇಜನಕ್ಕೆ ವಿತರಣೆಯನ್ನ ಮಾಡಲಾಯಿತು. 26ರಂದು ನಡೆದ ಒಕ್ಕೂಟದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗಡೆ ಅವರು ಸಭೆಯಲ್ಲಿ ಮಾತನಾಡುತ್ತಾ ಈ ಸಾಲಿನಲ್ಲಿ ಒಕ್ಕೂಟವು ಅಭಿವೃದ್ಧಿ ಪಥದತ್ತ ಸಾಗುವ ಬಗ್ಗೆ ವಿವರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ವರ್ಷ ಹೈನುಗಾರಿಕೆಗೆ ಉತ್ತೇಜನ ನೀಡುವ ಬಗ್ಗೆ ಒಟ್ಟು 580.42 ಕೋಟಿಗಳನ್ನು ಸಂಘಗಳ ಮೂಲಕ ಸಂಘದ ಸದಸ್ಯರುಗಳಿಗೆ, ಸಂಘದ ಸಿಬ್ಬಂದಿಗಳಿಗೆ ಹಾಗೂ ಸಂಘಗಳಿಗೆ ನೀಡಲಾಗಿರುವ ವಿವರಗಳ ಬಗ್ಗೆ ತಿಳಿಸಿದ್ದಾರೆ. ಇದರಲ್ಲಿ ಹಾಲು ಖರೀದಿಗಾಗಿ ಸದಸ್ಯರಿಗೆ ಒಕ್ಕೂಟದಿಂದ ಒಟ್ಟು ರೂಪಾಯಿ 502.84 ಕೋಟಿ ಹಾಗೂ ಸರ್ಕಾರದಿಂದ 5 ರೂಪಾಯಿ ಪ್ರೋತ್ಸಾಹ ಧನ ಹಾಗೂ ರೂಪಾಯಿ 64.89 ಕೋಟಿಯಂತೆ ಒಟ್ಟು 567.73 ಕೋಟಿ ಮತ್ತು ಒಕ್ಕೂಟದಿಂದ ವಿವಿಧ ಯೋಜನೆಗಳಿಗಾಗಿ ಸಂಘದ ಸಿಬ್ಬಂದಿಗಳಿಗೆ ಹಾಗೂ ಹಾಲಿನ ಉತ್ಪಾದಕರಿಗೆ ಒಟ್ಟು 11.62 ಕೋಟಿ ಹಾಗೂ ರೈತ ಕಲ್ಯಾಣ ಟ್ರಸ್ಟ್ ಮೂಲಕ 1.07 ಕೋಟಿಯಷ್ಟು ಮೊತ್ತವನ್ನು ನೀಡಿದ್ದು, ಹೀಗೆ ಒಟ್ಟು ರೂಪಾಯಿ 12.69 ಕೋಟಿಯಂತೆ ಒಟ್ಟಾರೆ ವರದಿ ಸಾಲಿನಲ್ಲಿ ಒಟ್ಟು ರೂಪಾಯಿ 580.42 ಕೋಟಿ ನೀಡಲಾಗುವುದೆಂದು ತಿಳಿಸಿದ್ದಾರೆ.